ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಠಾಣೆಯಲ್ಲಿ ಜೂನ್ 16ರ ರವಿವಾರ ಸಂಜೆ ಠಾಣೆ ನವೋದಯ ಜೂನಿಯರ್ ಕಾಲೇಜ್ ಸಭಾಂಗಣದಲ್ಲಿ ಜರುಗಿದ ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜು ಸಂಚಾಲಿತ ನವೋದಯ ಕನ್ನಡ ಸೇವಾ ಸಂಘ ಠಾಣೆ ಇದರ ಸುವರ್ಣ ಮಹೋತ್ಸವ ಸರಣಿ ಕಾರ್ಯಕ್ರಮ 11ರ ಸಭಾ ಕಾರ್ಯಕ್ರಮವನ್ನು ಅತಿಥಿ ಗಣ್ಯರ ಹಸ್ತದಿಂದ ದೀಪ ಪ್ರಜ್ವಲಿಸಿ ಚಾಲನೆ ನೀಡಲಾಯಿತು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸಂಘ ಡೊಂಬಿವಿಲಿ ಇದರ ಅಧ್ಯಕ್ಷ ಹಾಗೂ ಮಂಜುನಾಥ್ ಕಾಲೇಜ್ ಆಫ್ ಕಾಮರ್ಸ್ ಡೊಂಬಿವಿಲಿ ಕಾರ್ಯಾಧ್ಯಕ್ಷ ಇಂದ್ರಾಳಿ ದಿವಾಕರ್ ಶೆಟ್ಟಿ, ನವೋದಯ ಕನ್ನಡ ಸೇವಾ ಸಂಘದ ಮಾಜಿ ಅಧ್ಯಕ್ಷರುಗಳಾದ ಎಸ್ವಿ ಶೆಟ್ಟಿ, ಆರ್ಎಚ್ ಬೈಕಂಪಾಡಿ, ಕೆಎಸ್ ರಾವ್, ನವೋದಯ ಕನ್ನಡ ಸೇವಾ ಸಂಘದ ಮಾಜಿ ಗೌರವ ಕೋಶಾಧಿಕಾರಿಗಳಾದ ಕೆ ಸಂಜೀವ ಶೆಟ್ಟಿ, ರಮೇಶ್ ಕೆ ಶೆಟ್ಟಿ ಮತ್ತು ನವೋದಯ ಕನ್ನಡ ಸೇವಾ ಸಂಘದ ಮಾಜಿ ಗೌರವ ಪ್ರಧಾನ ಕಾರ್ಯದರ್ಶಿ ಸಂಜೀವ ಎಸ್ ಪೂಜಾರಿ ಸಮಾರಂಭದ ಅಧ್ಯಕ್ಷತೆಯನ್ನು ನವೋದಯ ಕನ್ನಡ ಸೇವಾ ಸಂಘದ ಅಧ್ಯಕ್ಷ ಜಯ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ನವೋದಯ ಕನ್ನಡ ಸೇವಾ ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಎಸ್ ಶೆಟ್ಟಿ, ವೇದಿಕೆಯಲ್ಲಿ ಕೆಎಸ್ ಬಂಗೇರ, ಉಪಾಧ್ಯಕ್ಷ ಕೇಶವ ಟಿ ನಾಯಕ್, ಗೌರವ ಕಾರ್ಯದರ್ಶಿ ದಯಾನಂದ್ ಎಸ್ ಶೆಟ್ಟಿ, ಗೌರವ ಕೋಶಾಧಿಕಾರಿ ಸುನಿಲ್ ಎಸ್ ಶೆಟ್ಟಿ, ಸಹ ಕಾರ್ಯದರ್ಶಿ ಪ್ರಶಸ್ತ ಎಸ್ ಶೆಟ್ಟಿ, ಸಹ ಕೋಶಾಧಿಕಾರಿ ದಯಾನಂದ್ ಬಿ ಹೆಗಡೆ ಉಪಸ್ಥಿತರಿದ್ದರು. ಕಲ್ಲಡ್ಕ ವಿಠಲ್ ನಾಯಕ್ ಮತ್ತು ಬಳಗದವರಿಂದ ಸಂದೇಶದ ಸಂತೋಷ ಎಂಬ ವಿನೂತನ ಶೈಲಿಯ ಹಾಸ್ಯ ಮಿಶ್ರಿತ ಗೀತಾ ಸಾಹಿತ್ಯ ಸಂಭ್ರಮ ರಂಜನೀಯವಾಗಿ ಸಾದರಗೊಂಡಿತು. ಮನೋಹರ್ ಶೆಟ್ಟಿ ನಂದಳಿಕೆಯವರ ನಿರ್ದೇಶನದ ತೆಲಿಕೆ ಬಂಜಿನಿಲಿಕೆ ಎಂಬ ಹಾಸ್ಯ ಮಂಥನ ಕಾರ್ಯಕ್ರಮ ಪ್ರಸ್ತುತಗೊಂಡಿತು. ಭಾಷೆದ ವಿಷಯಗಳು ನಮ್ಮ ಜೋಗ್ಲಿನ ಹಾಡು ಮೀಡಿಯಂ ಹಾಡು ಏನೆಲ್ಲ ಕಂಪೇರ್ ಮಾಡಿ ಕರವಲ್ಲಿ ಒಂದು ವೇಳೆ ಮಸ್ತ್ ಕಂಪೇರ್ ಮಾಡ್ತಾರೆ ಸಮಸ್ಯೆ
ಇದು ಕೆಲವು ಇಂಗ್ಲಿಷ್ ಮೀಡಿಯಂದ ಜೋಕ್ಲಿಗೆ ಆಗಲ್ಲ ಕರೆಕ್ಟ್ ಇಟ್ಟು ಯಾನು ಕನ್ನಡ ಕಲ್ತದ ಪ್ರಯೋಜನ ಐತಿ ನನಗೆ ಇಂಗ್ಲಿಷ್ ಮೀಡಿಯಂ ಕೊಡಲೆ ಅಂಜಾದ ನಾನು ಇಂಗ್ಲಿಷ್ ಕಲ್ತದ ಬಾರಿನೆಲ್ಲ ಕನ್ನಡದ ಪ್ರಯೋಜನ ಐತಿ ಕನ್ನಡದ ಜೋಕುಲ್ಲ ಕೀಳಾರಿ ಉಂಟು ಏನು ಕನ್ನಡ ಮೀಡಿಯಂ ಇದು ನಮ್ಮ ಮಲ್ಲಕ್ಕೆ ಮಲ್ಪಣಂಚಿನ ಒಂಜಿ ವಿಷ ಬೀಜ ಒಂದು ವೇಳೆ ಅಂಚೆ ಮಲ್ತದಂಡ ಸಮಸ್ಯೆ ಹೋಗೋರು ಹೋಗ್ತಾರೆ ಬರುವವರು ಬರ್ತಾರೆ ಹೇಳುವವರಿಲ್ಲ ಕೇಳುವವರಿಲ್ಲ ಯಾರ ಪಣ ಗಂಟು ಐನೂರು ಇಂಗ್ಲಿಷ್ ಮಾಡ್ತಾರೆ ಹೋಗೋರು ಹೋಗ್ತಾರೆ ಬರೋರು ಬರ್ತಾರೆ ಹೇಳುವವರಿಲ್ಲ ಕೇಳುವವರಿಲ್ಲ ಯಾರ ಪಣ ಗಂಟು ಐನು ಕನ್ನಡದ ಮಂಡನೆ ಟೀಚಿಂಗ್ ಬಹುಶಃ ಮುಲ್ಪದ ಮಾತಾ ಟೀಚರ್ನಾಗೆಲ್ಲ ಕೋ ಟೆಕ್ಸ್ಟ್ ಟೀಚಿಂಗ್ ಮಾಡ್ತಿದ್ರು ಜಸ್ಟ್ ಟೀಚಿಂಗ್ ಬಂಡ ಕ್ಲಾಸಿಗೆ ಬರ್ಪುಣಿ ಗೂಗಲ್ ಮೇಜಿನ ಮಿತಿ ದೀಪುಣಿ ಹಾ 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 ನೀನೊಂದು ಕೂತದ್ದ ಅಲ್ಲ ಮಾರಾಯ ಕೋಣನಾಗೆ ಪ್ರಾಯ ಆಗಿದೆ ನಿನಗೆ ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲ ನಿನ್ನ ಅಣ್ಣ ಒಬ್ಬ ಇದ್ದಲ್ಲಿ ಅವನು ಹಾಗೆ ನಿಮ್ಮ ಕುಟುಂಬಕ್ಕೆ ದೋಸವಣ ಭಾಷೆ ಅಲ್ಲ ಅಲ್ಲಿಂದ ನಗರ್ತಾನವ ಅರ್ಥ ಪಾಠ ಜಿಸ್ಟ್ ಟೀಚರ್ ನಾನು ಅವನಿಗೆ ಟೆಕ್ಸ್ಟ್ ಟೀಚರ್ ನೋಡಿ ಮಕ್ಕಳೇ ಗೋವಿನ ಹಾಡು ಪಾಠ ಮಾಡಿದೆ ನಾನು ಗೊತ್ತಾಯ್ತಲ್ಲ ಧರಣಿ ಮಂಡಲ ಮಧ್ಯದೊಳಗೆ ಬರೆಯುವುದೇ ಕರ್ನಾಟಕ ದೇಶದಲ್ಲಿರುವ ಕಾಲಿಗೆ ನನ್ನ ಮಗಳನ್ನು ಬರೆಯೋಣ ಎಂದು ಹೇಳಿದ್ರು ಗೊತ್ತಾಯ್ತಾ ಕೆಲೆಯ ಮಾವಿನ ಮರದ ಕೆಳಗೆ ಇವುಗಳನ್ನು ಕರುಳ್ಳಗೋಡು ಬಳಸಿದಲ್ಲಿ ಕರುಗಳನ್ನು ಬಳಿಗೆ ಕರುಗಳನ್ನು ಕರೆದ ಗೊತ್ತಾಯ್ತಾ ತಬ್ಬಳಿ ಮೀನಾದ ಮಗಡೆ ಹೆಬ್ಬುಳಿಯ ಬಾಯಿ ಟೆಕ್ಸ್ಟ್ ಜೋಕಲ್ನ ಮಂಡೆ ನಾನು ಒಂಜಿ ಕೋ ಟೆಕ್ಸ್ಟ್ ಟೀಚಿಂಗ್ ಇಂದ ಜೋಕ್ಲೆ ಓಡಾಯಿನಿ ತುಲೆ ಜೋಕ್ಲೆ ಅರೆಗಾಲಡು ಸಮುದ್ರದ ಕೆರೆತ್ತ ನೆತ್ತ ನೀರು ಪೂರ ಮಿತ್ತು ಹೋಗ್ಕೊಂಡು ಆವಿಯಾದ ಮಿತ್ತು ಹೋದವು ಮೋಡ ಹಾಕೊಂಡು ಮೋಡಾದ ಗಟ್ಟಿ ಹಾಕೊಂಡು ಮಾರುತೋಲ ಇನ್ನು ಬೀಜೊಂದು ಬರ್ತದೆ ಪಿರ ನೀರಾದ ಎಂಗ್ಲೆಗೆ ದಿಗ್ಕೊಂಡು ಐಕೆ ಜಲಚಕ್ರ ಪಂಪೇರೊಂದು ಕಣ್ಣಾಗಿ ಮೇಲೆ ತಂಪಾಗಿ ಚಲಿಸುವುದು ಮೋಡವಾಗಿ ಮೋಡದ ಹನಿ ಮೂಲಕ ಸೂರ್ಯನ ಕಿರಣ ಆಗುವುದು ಅದರಲ್ಲಿ ವಕ್ರೀಭವನ ವರ್ಣ ವಿಭಜನೆ ಹೊಂದಿ ಏಳು ಬಣ್ಣ ಕಾಮನ ಬಿಲ್ಲಾಗಿ ಕಾಣುವುದನ್ನ ಅಂಡದ್ದು ಕೋಟೆ ಅದಕ್ಕೋಸ್ಕರ ಮುಲ್ಪದ ನವೋದಯದ ಪೂರ ಟೀಚರ್ಸ್ ನಡೆದವರ ಪಾಲಕ ಮಾಲಕ ಬಾಲಕ ಚಾಲಕ ಈ 5ನೇ ವರ್ಷದ ಕಾರ್ಯಕ್ರಮ ಇನ್ಯಾವ ಮಸ್ತ್ ಪುಗಾರಿ ಭಯಂಕರ ಬಂಡೆ ಉದಾಹರಣೆ ಚೆನ್ನ ನಿರೀಕ್ಷೆ ಜಾಸ್ತಿ ಆಗುಂಟು ಪುಗಾರಿ ಗಟ್ಟಿಗೆ ನಿರೀಕ್ಷೆ ಜಾಸ್ತಿ ಆದ ರೀಚ್ ಆಗಿದ್ದ ಅವ್ರವ್ರ ಬಂದ ಒಂಜಿಲ್ಲ ಲಂಚೆ ಕೋಟಿಗಟ್ಟಲೆ ರೂಪಾಯಿ ಇಲ್ಲ ಅಲ್ಲಿ ಬ್ಯಾಂಕ್ ಅಪ್ಪ ತೀರ್ದೇರ ಮೆರಿಜೆತ್ತು ನೋಡಾತಿಲ್ಲ 4 ಜನ ಕೋಟಿಗಟ್ಟಲೆ ವಾ ಬ್ಯಾಂಕ್ ಮುಂಜೆ ಹೋಗ್ಲಿರು ಆಮೇಲೆ ಮಾತಾಡ್ದ ನಾನು ಎಂತ ನೋಡಿ ಒಂದು ದಿನ ಮಲ್ಲಮ್ಮಗೆ ಚಾಪ ತಂದು ಬೋಪೆ ಆಮೇಲೆ ಮಗೆ ಬಂದಿದ್ದೆ ಕೆ ಮಾಡೋದಿಲ್ಲ ಕೆನರಾ ಬ್ಯಾಂಕ್ ಅದನ್ನ ಬೊಕ್ಕಲ್ಬೇಕು ಅವು ಇತ್ತು ಕೆ ಅಂತ ಕರೆಕ್ಟ್ ಏನ ಓದಿಡೆ ಕಾಟ ಆಂಡ ಕರ್ನಾಟಕ ಬ್ಯಾಂಕ್ ಇದು ಆಯ್ತಾ ಅನ್ಕೊಂಡೆ ಮಾರೆ ಕೋಟಿಗಟ್ಟಲೆ ಕಾಸು ಬಂದು ಆ ಬ್ಯಾಂಕ್ ಒಂದು ಬರ್ತಿಗೆ ಇರುತ್ತೆ ಅದನ್ನ ಓದಿದೆ ಬಟ್ಟೆ ಇದು ಬರಮಲ್ತ ಅಂಡತ್ತ ಡಾಕ್ಟರ್ ಹೋಗ್ಲೇಪುಗ ನಾನದೇ ಡಾಕ್ಟರ್ ಎದೊಂದೇ ಬಂದೆ ಡಾಕ್ಟ್ರೆ ಒಂಜಿ ವಾಕ್ಯ ಮಾತಾಡಿದ್ರೆ ಅಲ್ಪ ಆತತ್ತೊಲೆ ನಮ್ಮ ಪೂರ ರೆಡಿ ಮಾಡ್ತಾರೆ ಬ್ಯಾಂಕ್ ತಗೋದ್ರಿಗೆ ಗೊತ್ತಾಗ ಮ್ಯಾನೇಜರ್ನ ಗುರುತಾವ ನಿಮಗೆ ಮ್ಯಾನೇಜರ್ನ ಇವಾಗ ಜೀವಪ್ಪನ ಕಡೆ ಡೆತ್ ಸರ್ಟಿಫಿಕೇಟ್ ತಿಕ್ಕೊಳ್ಳಿ ಕಾಸು ಬರ್ತದೆ ತಿಕ್ಕೊಳ್ಳಿ ಅಂಚೆ ಅದು ಒಂಜಿ ವಾಕ್ಯ ಹತ್ತರ ಲೆಕ್ಕ ಮಾಡಿ ಒಂಜಿ ವಾಕ್ಯ ಯಾವ ಪೂರ ಬ್ಯಾಂಕದ ಮುದರ ಗೊತ್ತಾವಾಯ್ತು ಒಂಜಿ ವಾಕ್ಯ ಯಾವ ಪೂರ ಬ್ಯಾಂಕದ ಒಂಜಿ ವಾಕ್ಯಕ್ಕೆ 20 ಲಕ್ಷದ ಇಂಜೆಕ್ಷನ್ ಒಂಜಿ ವಾಕ್ಯಕ್ಕೆ 20 ಲಕ್ಷ 2 ವಾಕ್ಯ ಅಂತ 4 ಅಣ್ಣ 3 ವಾಕ್ಯಕ್ಕೆ 10 ಲಕ್ಷ ಡಿಸ್ಕೌಂಟ್ ಆಯಿತು ಏತು ಒಂಜಿ ಯಾವ ಫೋನ್ ಮಾಡ್ಕೊಂಡು ಇಂಜೆಕ್ಷನ್ ಬರ್ತೀವಿ ಪೂರ ಮೊಬೈಲ್ ರೆಡಿ ಮಾಡ್ತಾರೆ ನಮಗೋಸ್ಕರ ಪೂರದೇ ಫುಲಿ ಅಕೌಂಟ್ ನಂಬರ್ ಮೊಬೈಲ್ ದೂರ ಹೊಡಿಸಿ ಬಂಡೇರು ಗುತ್ತು ಗುತ್ತನಾಗ ಅಮ್ಮೇಲೆ ಮಾತೆ ರಸ ಮಾಡ್ತೀವಿ ಅವ ಪೆತ್ತ ಮೈಕು ಸುಡಿ ನಿಂಪುಡಿ ಒರಿಯಾಗಲ ಗಂಡದ ಪೆತ್ತ ಮೈಕು ಸುಡಿ ನಿಂಪು ಗೊತ್ತಾರೆ 20 ಲಕ್ಷ ಹೆಚ್ಚಿನ ನಿರೀಕ್ಷೆ ನೀನೇ ತಿರುಗಿ ನುಡಿದು ದೇಶವ
ಜನ ಸಮುದಾಯದಿ ಸಮರಸವಿದ್ದರೆ ಜನ ಸಮುದಾಯದಿ ಸಮರಸವಿದ್ದರೆ ಜನ ಸಮುದಾಯದ ಸಮರಸವಿದ್ದರೆ ಜನ ಸಮುದಾಯದಿ ಸಮರಸವಿದ್ದರೆ ಅದುವೇ ದೇಶ ಪ್ರೇಮವು ಅದುವೇ ದೇಶ ಪ್ರೇಮವು ಅದುವೇ ದೇಶ ಪ್ರೇಮವು ಜೈ ಭಾರತ ಜೈ ಜೈ ಭಾರತ ಜೈ ಜೈ ಭಾರತ ಭಾರತವೆಂದರೆ ತ್ರಿವರ್ಣ ಧ್ವಜವು ಗಡಿಯು ಗಡಿಯೊಳಗಿನ ನೆಲವು ಗಡಿಯು ಗಡಿಯೊಳಗಿನ ಜಲ ಜಲ ಜನ ಸಂಪನ್ನವ ಬೆಸೆವ ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಜೈ ಭಾರತ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ ಜೈ ಜೈ ಭಾರತ ಜೈ ಜೈ ಭಾರತ ಜೈ ಜೈ ಭಾರತ ಬೋಲೋ ಭಾರತ ಮಾತಾ ಕಿ ಇದು ನಮ್ಮ ಜೋಗ್ಲಿಗೆ ದಾಖಲೆ ಇಂದು ನಮಗೆಂದು ಆನಂದ ಒಂದೆಗೆ ಬಾಳಲಿ ಇಂದು ನಮಗೆಂದು ಆನಂದ ಒಂದೆಗೆ ಬಾಳಲಿ ತಾಯಿಯ ಪ್ರೇಮ ತಂದೆಯ ಪ್ರೇಮ ತಾಯಿ ತಂದೆಯರ ಪ್ರೀತಿ ಪ್ರೇಮವ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಅದಕ್ಕೋಸ್ಕರ ಭಾವನಾತ್ಮಕ ಸಂಬಂಧಗಳು ನಮ್ಮ ಜೋಕುಲ ಕೈದು ದೂರ ಇರಬಲ್ಲಿ ಅದಕ್ಕೋಸ್ಕರ ಬಲ್ಪುಗಲಕ್ಕದೆ ನೈತಿಕ ಶಿಕ್ಷಣ ಕಲ್ಪಾಲೆ ಕರಾಗ್ರೆ ವಸತಿ ಲಕ್ಷ್ಮಿ ಕರಮತ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನ ಇನ್ನು ಚೇಂಜ್ ಆಗ್ತದೆ ಕರಾಗ್ರೆ ವಸತಿ ಕಾಪಿ ಕರಮತ್ಯೆ ನ್ಯೂಸ್ ಪೇಪರ್ ಕರಮೂಲೆ ರಿಮೋಟ್ ಕಂಟ್ರೋಲ್ ಪ್ರಭಾತೆ ದೂರದರ್ಶನ ದೂರದರ್ಶನ ಮಾಡೋದು ಎಂಟೆ ಸುಪ್ರಭಾತ ಎಂಟೆ ಭಕ್ತಿಗೀತೆ ಯೂಟ್ಯೂಬ್ಗೆ ಅಂತ ಸಮಸ್ಯೆ ಇದ್ದೆ ಐತ ಬದಲಿಗೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಕೊಲ್ಲೆ ನನ್ನನ್ನೇ ಕೊಳ್ತಾಳಲ್ಲಪ್ಪು ಒಡಿಮಗ ಅಪ್ಪಲೂಸ ಅಮ್ಮಲೂಸ ಅಲ್ಲಾಡ್ಸ ಕರಿಯೂರು ದೇವರು ಕೊಡಗುಳ ಕೇರಳವ ಅಲ್ಲಾಡ್ಸ ಲೋಕ ಆಗಿನ ಕೋಟ್ಯಾಧಿಪತಿಗಳ ಸಾಮಾನ್ಯ ಜನರ ಗಂಜಿಗೆ ಎದುರಿಟ್ಟಿರಬೇಕು ಎಡ್ಡೆ ಸಾಹಿತ್ಯನ ಜೋಗ್ಲೆ ಕಲ್ಪವಣಂಚಿನ ಶಾಲೆಗೆ ಬರ್ಪಣ ಜೋಗುಲವ ಇಲ್ಲಲ್ಲೆದ ನಮಸ್ತೆ ಶಾರದಾ ದೇವಿ ಸರಸ್ವತಿ ಮತಿಪ್ರದೇ ವಸತ್ವಂ ಮಮ ಜಿವ್ಹಾಗ್ರೆ ಸರ್ವ ವಿದ್ಯಾ ಪ್ರದಾಭವ ಪಣ್ಪಾದ ಐ ಡೆಡ್ ರಿಸಲ್ಟ್ ದೋಯಿನಂಚಿನ ಅಂಪೆಮ್ಮೆ ಏತೋ ಜನರು ಆ ಶಾರದಾ ದೇವಿ ನಟ್ಟೋಡಾಯಿನಂಚಿನ ಮಟ್ಟ ಮತಿಪ್ರದೇ ಬುದ್ಧಿ ಎಟ್ಟೆ ಕೊರಲ್ಲ ವಿದ್ಯಾವಂತೆ ಕಮ್ಮಿ ಅನ್ಲಾವು ಕಾಸು ಅಂತ ಕಮ್ಮಿ ಅನ್ಲಾವು ಬುದ್ಧಿ ಅಡ್ಡೆ ಕೊರಲ್ಲ ಇದು ಪೂರ ಇತ್ತು ಬುದ್ಧಿ ಅಡ್ಡೆ ಇಕ್ಕಿಂದ ಅಂಡದಾನ ಮಾಡ್ತೀನಿ ಐಕ್ಯ ಸರಸ್ವತಿ ಮತಿಪ್ರದೇ ವಸತ್ವಂ ಮಮ ಜಿವ್ಹಾಗ್ರೆ ಎನ್ನ ನಾಲಿಗೇಡಿ ಶಾಶ್ವತವಾದ ಗುರುಗಳು ಸರ್ವ ವಿದ್ಯಾ ಪ್ರದಾನ ಮಾತ ವಿದ್ಯೆ ತಿಕ್ಕಡೆಂಗ್ ಈ ಪ್ರಾರ್ಥನೆ ಮಲ್ಪೊಡಾನಂಚಿನ ಬದಲಿಗೆ ನಮ್ಮ ಬಲ್ಪುಗಳಾಗ್ತದೆ ಜೋಕುಲ ಕೈಗೆ ಮೊಬೈಲ್ ಕೊಡುನಾಂಡ ತಿರುಗದವನ ಅಂಕೇ ಸಮಸ್ಯೆ ಆಗ್ತದು ಐಕೆ ಬುದ್ಧಿವಂತಿಕೆ ದುಡ್ಡು ಮಲ್ಪರೆ ಕಲ್ಪಾಡು ಖಾಲಿ ದುಡ್ಡು ಮಾತ್ರ ಮಲ್ಪಣ ಕಲ್ಪಾಡು ದುಡ್ಡು ಬೋಡು ಯಾನ್ಲೈನ್ ದುಡ್ಡು ಬತ್ತೊಂದು ಬೋ ಕೌರವ ಧನ ಅಂತ ಕೊರ್ನೇನು ಯಾನ್ಲ ಬತ್ತೊಂದು ಬಾಪೆ ಆಂಡ ದುಡ್ಡು ಮಲ್ಪಣ ವಿಧಾನ ಕಲ್ಪ ಅಮೆರಿಕ ವಿಮಾನ ನಿಂತು ಕಾಯ್ತಲ್ಲ ಕೊಲ್ಲೋದು ಜನ ಭಾರತದ ಕೃಷಿಗೆಲ್ಲ ಅಮೆರಿಕದ ವಿಜ್ಞಾನಿ ಕಾಯ್ತಲ್ ಕೊಟ್ಟು ವಿಜ್ಞಾನಿ ಪಂಡಿಗೆ ಟೈಮ್ ಪಾಸ್ ಕಾಲ ಉಂಟ ಬಚ್ಚಿರದಿತ್ತು ಟೈಮ್ ಪಾಸ್ ನಮ್ಮ ಕರ್ಮಣಿ ಬಚ್ಚಿರತ್ತು ಗೇಮ್ದಲ್ಲ ಗೊತ್ತುಂಟ ಗೇಮ್ ನಂಗೆ ಕಬಡ್ಡಿ ಅಂತ ತಗೊಂಡು ಬೋರ್ಡ್ ಇದೆಯಲ್ಲ ಇಂಚ ಬೋರ್ಡ್ ಅವತ್ಯ ಮೈಂಡ್ ಗೇಮ್ ದಲ್ಲ ಗೊತ್ತುಂಟು ಮೈಂಡ್ ಗೇಮ್ ಗೊತ್ತಿದ್ದೀರಾ ರಸ ಪ್ರಶ್ನೆ ಗೊತ್ತಿದ್ಯಾ ಗೊತ್ತಿತ್ತು ಮಾಡುತ್ತೆ ಯಾರು ಇನ್ನೊಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ 50 ರೂಪಾಯಿ ಖಾಲಿ ಈ ಅಂಟಕ್ಕೆ ಗೊತ್ತಿನ 5 ಸಾವಿರ ಭಾರತದ ನನಗೆ ಉತ್ತ ಯಾನೇ ತಗೊಂಡ 5 ಸಾವಿರ ಕೇಳಲಿಕ್ಕೆ ಇದು ಸುರುತ್ತಾಗೆ ನನಗೆ ನೋಡ ಬುಧ ಗ್ರಾಹಕಲ ಗುರು ಗ್ರಾಹಕಲ 7 ಕಿಲೋಮೀಟರ್ ಹಾಗೆ ಥಾಣೆ ಹಿಡಿದು ಪಣ್ಮೇಲಿಗೆ ನನ್ನ ಬುಧ ಗ್ರಾಹಕ ಹುಡಿ 50 ರೂಪಾಯಿ ತಿಂತೆ ನನ್ನ ಸಂಗತಿ ಹೊತ್ತಿಗೆ ವಿಜ್ಞಾನ ತಿಳಿಬೇಕು ಮಾಹಿತಿ ನನ್ನ
ನಮ್ಮ ಪ್ರಶ್ನೆ ಏನ್ರಿ ಗೊತ್ತಿಲ್ಲ ಕೇಳಿ ಬೇಕೆ ಯಾರು ಎಲ್ಲಿ ಕೇಳಿ ಮುಗಿಬಿಡ ಎಲ್ಲಿ ಆಯ್ತು ಮಲ್ಲಗೆ ಸೈಂಟಿಸ್ಟ್ ಅಲಗಳಿಗೆ ಸಾವು ಅವಂಡಿ ಸರಿ ಮೂಜಿಕಾರಡು ಸುಯ್ಯ ಮಿತ್ತು ಹೋಗ್ಕೊಂಡು ನಾಲ್ಕಾರಡು ಪುರ್ರ ತಿರುಗಿ ಜಪ್ಕೊಂಡು ಪ್ರಾಣಿಗಳು ಬೇಗ ದುಮ್ಮನಾಡಿ ನಾಲ್ಗಿಲ್ಲ ಹೋಳಿದಿಲ್ಲ ಬಿತ್ತೋಡು ಇದರ ಮರ ನನ್ನವರೆಗೇನ ಮೂಜಿಕಾರಡು ಸುಯ್ಯ ಮಿತ್ತು ಹೋಗ್ಕೊಂಡು ನಾಲ್ಕಾರಡು ಪುರ್ರ ತಿರುಗಿ ಜಪ್ಕೊಂಡು ಪ್ರಾಣಿಗಳು 510 ನೋಡ್ತಿದ್ದೆ ಅದಾದ ಮೆವಂಡೆ ಹೋಗ್ತದೆ ಅದನ್ನು ಪೆನ್ನುಡು ಬರ ನೋಡಿದ್ದು ಅದೇ ಅವ್ವ ಗಮ್ಮಟೆ ಪಟ್ಟ ಏನಾಯ್ತು ನಾವು ಉಳಿದೆ ಕರೆಕ್ಟ್ 10 ನೋಡ್ಬೋದು ಮುಕ್ತಾಯವಾಯಿತು ನನ್ನ ಜಪ್ಪು ಒಂದು ಹೊರಗಣಕ ವಿಜ್ಞಾನ ಮಾಡಿಲ್ಲ ಉತ್ತರ ಪಡೆದ ಜಪ್ಪು ಬೇರೆ 50 ನಂತ ಸಂಗತಿ ಇತ್ತು 4,000 ವರಮಾನದ ದಿಕ್ಕಿಂದಾಯ್ತು ನಮ್ಮಲ್ಲಿ ನಿಮ್ಮ ಈ ಪ್ರತಿಭೆಗೆ ಕುಡುಗಕ್ಕೆ ಏನಿಲ್ಲ, ಕುಡುಗಕ್ಕೆ ಇದ್ರೆ ಈ ಚಪ್ಪಾಳೆ ಮಾತ್ರ. ಹೀಗೆ ಆ ಥರ ಧರ್ಮವನ್ನು ನಾವು ಪಾಲಿಸಿಕೊಂಡು ಬಂದವರು. ಮನೆಗೆ ಬಂದಂತಹ ಅತಿಥಿಯನ್ನು ಪ್ರೀತಿಯಿಂದ ಸ್ವಾಗತಿಸುವ ಜೊತೆಗೆ ಆರೈಕೆಯನ್ನು ನಾವು ಮಾಡ್ತೇವೆ. ಅದು ನಮ್ಮ ಸಂಪ್ರದಾಯ. ಹಾಗೆ ಅತಿಥಿಗಳಾಗಿ
ನಮ್ಮ ಈ ವಿದ್ಯಾದೇಗುಲಕ್ಕೆ ಬಂದಿದ್ದಾರೆ. ಅವರನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಪುತ್ರರು ಉಡುಪಿಯಲ್ಲಿ ಬಿಕಾಂ ಪದವಿಯನ್ನು ಪೂರ್ಣಗೊಳಿಸಿ ತನ್ನ ಭವಿಷ್ಯ ಜೀವನಕ್ಕೊಂದು ನಿಶ್ಚಿತವಾದ ಆಕಾರವನ್ನು ಕೊಡುವ ಹೆಬ್ಬಯಕೆಯೊಂದಿಗೆ ಮುಂಬೈಯತ್ತ ಪಯಣಿಸಿದವರು ಇವರು. ಅಂಧೇರಿಯಲ್ಲಿಯ ಮೆಸರ್ಸ್ ಫಿಲ್ಕೋ ಎಲೆಕ್ಟ್ರಿಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ವ್ಯವಸ್ಥಾಪಕ ಹುದ್ದೆಯೊಂದಿಗೆ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿದ ಇವರು ಡೊಂಬಿವಲಿ ಪರಿಸರದಲ್ಲಿ ಜನಪ್ರಿಯವಾದ ಐಶ್ವರ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಂಬ ಹೋಟೆಲನ್ನು ಆರಂಭಿಸಿ ತನ್ನ ಸ್ವತಂತ್ರ ಜೀವನದ ಮನದಾಸೆಯನ್ನು ಸಾಕಾರಗೊಳಿಸಿದವರು. ಡೊಂಬಿವಲಿ ಪರಿಸರದಲ್ಲಿ ಸುಮಾರು 20 ವರ್ಷಗಳಿಂದ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ ಹಾಗೂ ಕ್ರೀಡಾ ಸಂಬಂಧಿತ ಹಾಗೂ ಅವುಗಳ ಬೆಳವಣಿಗೆಗೆ ಅಭಿವೃದ್ಧಿಗೆ ಪೂರಕವಾದ ಎಲ್ಲ ಚಟುವಟಿಕೆಗಳಲ್ಲಿಯೂ ತನ್ನನ್ನು ತಾನು ಕ್ರಿಯಾತ್ಮಕವಾಗಿ ತೊಡಗಿಸಿಕೊಂಡ ಮಹಾನುಭಾವರಿವರು. ಕಳೆದ 20 ವರ್ಷಗಳಿಂದ ಕರ್ನಾಟಕ ಸಂಘ ಡೊಂಬಿವಲಿ ಇದರಲ್ಲಿ ಕಾರ್ಯನಿರತರಾಗಿರುವ ಇವರು ಪ್ರಸ್ತುತ ಸಂಘದ ಅಧ್ಯಕ್ಷರಾಗಿರುವುದಲ್ಲದೆ ಮಂಜುನಾಥ ಕಾಲೇಜ್ ಆಫ್ ಕಾಮರ್ಸ್ನ ಚೇರ್ಮನ್ ಕೂಡ ಆಗಿರುವರು. ಇದರ ಜೊತೆಗೆ 12 ವರ್ಷಗಳ ಕಾಲ ಡೊಂಬಿವಲಿಯ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ನ ಕಾರ್ಯದರ್ಶಿಯೂ ಆಗಿದ್ದರು. ಬಂಡ್ ಸಂಘ ಮುಂಬಯಿಯ ಡೊಂಬಿವಲಿ ಪ್ರಾದೇಶಿಕ ಸಮಿತಿಯ ಮಾಜಿ ಚೇರ್ಮನ್ ಆಗಿರುವ ಇವರು ಪ್ರಸ್ತುತ ಮಾತೃಭೂಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಸಲಹಾ ಸಮಿತಿಯ ಸಂಯೋಜಕರಾಗಿ ಸೇವಾ ನಿರತರಾಗಿರುವುದಲ್ಲದೆ ರಾಧಾಕೃಷ್ಣ ಭಜನಾ ಮಂಡಳಿ ಡೊಂಬಿವಲಿಯ ವಜ್ರ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿಯೂ ಸಿರಿನಾಡ ವೆಲ್ಫೇರ್ ಅಸೋಸಿಯೇಷನ್ನ ಸಲಹಾಗಾರರಾಗಿಯೂ ಕೋಪರ್ ರೋಡ್ ಅಯ್ಯಪ್ಪ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿಯೂ ಕಾರ್ಯನಿರತರಾಗಿರುವರು. ತನ್ನ ವ್ಯಾಪಾರ ಹಾಗೂ ಕುಟುಂಬ ಬದ್ಧತೆಗಳ ಹೊರತಾಗಿಯೂ ಸಮಾಜ ಸೇವೆಗೆ ಸಮಯವನ್ನು ಮೀಸಲಾಗಿರಿಸಿ ಸರಳ ಜೀವನವನ್ನು ಸಾಗಿಸುತ್ತಾ ಉದಾತ್ತ ಧ್ಯೇಯವನ್ನು ಮೈಗೂಡಿಸಿಕೊಂಡಿರುವ ಶ್ರೀಯುತರು ಜನರ ಸೇವೆಯೇ ಜನಾರ್ದನ ಸೇವೆ ಎಂಬುದರಲ್ಲಿ ಬಲವಾದ ವಿಶ್ವಾಸವನ್ನಿಟ್ಟಿರುವ ಇಂಥ ಧೀಮಂತ ಸಮಾಜ ಸೇವಕರ ಅವಶ್ಯಕತೆ ಇಂದು ಸಮಾಜಕ್ಕೆ ಬಹಳಷ್ಟು ಇದೆ. ಕರ್ನಾಟಕ ಸಂಘ ಡೊಂಬಿವಲಿ ಮಹಿಳಾ ವಿಭಾಗದ ಚೇರ್ಪರ್ಸನ್ ಆಗಿರುವ ಶ್ರೀಮತಿ ಸುಷ್ಮಾ ಶೆಟ್ಟಿಯವರು ಶ್ರೀಯುತರ ಧರ್ಮಪತಿಯಾದರೆ ಮಿಸ್ ಬರ್ನ್ಸ್ ವರ್ಲ್ಡ್ ಬೆಂಗಳೂರು ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು, ಬರ್ನ್ ಸಂಘ ಮುಂಬೈ ಯುವ ವಿಭಾಗದ ಆಯೋಜನೆಯಲ್ಲಿ ಮಿಸ್ ಬರ್ನ್ 2013 ಪ್ರಶಸ್ತಿಯನ್ನು ಮುಡಿಗೇರಿಸಿದ ಮಿಸ್ ಶೀತಲ್ ಇವರ ಪುತ್ರಿಯಾಗಿದ್ದು ಹಾಲೆಂಡ್ನಲ್ಲಿ MS ಮಾಡುತ್ತಿರುವ ಅಕ್ಷಯ್ ಇವರ ಸುಪುತ್ರರಾಗಿರುವರು. ಚಿಕ್ಕ ಹಾಗೂ ಚೊಕ್ಕ ಸಂಸಾರವನ್ನು ಹೊಂದಿರುವ ಶ್ರೀಯುತರಿಗೆ ನಮ್ಮ ಆರಾಧ್ಯ ದೇವಿ ಆಯುಷ್ಯ ಹಾಗೂ ನೆಮ್ಮದಿಯ ಬಾಳನ್ನು ಕರುಣಿಸಲೆಂದು ನಮ್ಮೆಲ್ಲರ ಮನದಾಳದ ಹಾರೈಕೆ. ಇವರನ್ನು ನಮ್ಮ ಸಂಘದ ಪದಾಧಿಕಾರಿಗಳು ಅತಿಥಿ ಗಣ್ಯರು ಸೇರಿ ಅನೇಕ ಸಂಘದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಇಂದ್ರಾಣಿ ದಿವಾಕರ್ ಶೆಟ್ಟಿಯವರನ್ನು ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಬಂಧುಗಳೇ, ತಾವು ಕೂಡ ಅವರ ಚಪ್ಪಾಳೆಯ ಮೂಲಕ ಜೊತೆಗೂಡಬೇಕು. ಪದಾಧಿಕಾರಿಗಳೇ, ಮಾಜಿ ಪದಾಧಿಕಾರಿಗಳೇ, ಸಂಘದ ಸ್ಥಾಪಕ ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ KS ಬಂಗೇರವರೇ ಹಾಗೂ ಗಣ್ಯಾತಿ ಗಣ್ಯರೇ, ಸಂಘದ ಸದಸ್ಯರೇ ಹಾಗೂ ತುಳು ಕನ್ನಡ ಬಂಧು ಬಾಂಧವರೇ, ಪ್ರಥಮವಾಗಿ ನಿಮಗೆಲ್ಲರಿಗೂ ನಮ್ಮ ನವೋದಯ ಕನ್ನಡ ಸೇವಾ ಸಂಘದ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘದ ಬಗ್ಗೆ ಹಾಗೂ ಸಂಘ ನಡೆದುಕೊಂಡವರ ಬಗ್ಗೆ ಹಾಗೂ ನಮ್ಮ ಶಾಲೆಯ ವಿಷಯವಾಗಿ ಒಂದೆರಡು ಮಾತು ಇವತ್ತು ಆಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಸಮಾಜದ ಉದ್ಧಾರವಾಗದಿದ್ದರೆ ಜನರ ಉದ್ಧಾರವಾಗಬೇಕು. ಅದೇ ರೀತಿ ಜನರು ಉದ್ಧಾರವಾಗಿದ್ದರೆ ಜನರು ಮೊದಲು ವಿದ್ಯಾವಂತರಾಗಬೇಕು. ಆ ದೃಷ್ಟಿಯನ್ನು ಇಟ್ಟುಕೊಂಡು 1969ರಲ್ಲಿ ಕೀರ್ತಿಶೇಷ ಯಶೋಧರ ಶೆಟ್ಟರು, ನಮ್ಮ ಸಂಘದ ಸ್ಥಾಪಕ ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ KS ಬಂಗೇರವರು ಹಾಗೂ ಸಮಾನ ಮನಸ್ಕರೆಲ್ಲರೂ ಸೇರಿ ನಮ್ಮ ಕಿಶನ್ ನಗರ್ ಎಂಬ ಈ ಪರಿಸರದಲ್ಲಿ ನಾವು ಶಾಲೆಯನ್ನು ಸ್ಥಾಪಿಸಬೇಕು. ಆ ಮೂಲಕ ನಮ್ಮ ಸಮಾಜದ ಜನರನ್ನು ವಿದ್ಯಾವಂತರನ್ನಾಗಬೇಕು, ಸುಶಿಕ್ಷಕರನ್ನಾಗಿ ಮಾಡಬೇಕು. ಆ ಮೂಲಕ ನಾವು ಸದೃಢ ಸಮಾಜದ ನಿರ್ಮಾಣಕ್ಕೆ ನಾಂದಿಯಾಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು 1969ರಲ್ಲಿ ನಮ್ಮ ಈ ನವೋದಯ ಕನ್ನಡ ಸೇವಾ ಸಂಘವನ್ನು ಸ್ಥಾಪಿಸಿದರು. ಕನ್ನಡ ಸಂಘವನ್ನು ಸ್ಥಾಪಿಸಿದ್ದು ಮಾತ್ರವಲ್ಲದೆ 1970ರಲ್ಲಿ
ಪ್ರಪ್ರಥಮ ವರ್ಷದಲ್ಲಿ ನವೋದಯ ಇಂಗ್ಲಿಷ್ ಶಾಲೆ ಎಂಬ ಶೈಕ್ಷಣಿಕ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿದರು. ನಮ್ಮ ನಿಮ್ಮೆಲ್ಲರ ಗೌರವಾನ್ವಿತ ಹಿರಿಯ ಸಂಸ್ಥೆಯಾದ ನವೋದಯ ಕನ್ನಡ ಸಂಘ ಇದರ ಇಂದಿನ ಈ ಒಂದು ವಿಜೃಂಭಣೆಯ ಅದ್ದೂರಿಯ 11ನೇ ಸುವರ್ಣ ಮಹೋತ್ಸವದ ಸರಣಿ ಕಾರ್ಯಕ್ರಮ ಇಂಥ ಒಂದು ವಿಶೇಷವಾದ ವೇದಿಕೆಯಲ್ಲಿ ಆಸೀನರಾಗಿರುವ ಸಂಘದ ಅಧ್ಯಕ್ಷರು ಸಮಾರಂಭದ ಅಧ್ಯಕ್ಷರು ಆದ ಜಯ ಶೆಟ್ಟಿಯವರೇ, ಹಾಗೆ ಇಂದಿನ ಈ ಒಂದು ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ. ನಾನು ಎಲ್ಲಿಯಾದರೂ ಹೋದರೆ ಹೇಳುವುದುಂಟು, ಪ್ರತಿಯೊಂದು ಸಂಸ್ಥೆಯಲ್ಲಿ ಕೆಲಸ ಇರೋದು, ಹೆಚ್ಚಿನ ಕೆಲಸ ಇರೋದು ನಮ್ಮ ಕಾರ್ಯದರ್ಶಿ ಅವರಿಗೆ. ಆದರೆ ಅವರನ್ನು ನೋಟ್ ಮಾಡುವವರು ತುಂಬ ಕಡಿಮೆ, ಯಾಕೆಂದರೆ ಅವರು ಇಡೀ ದಿವಸ ಕೆಲಸ ಮಾಡ್ತಾ ಇರುವವರು. ಇಲ್ಲೂ ಸಹ ಹಾಗೆ ದಯಾನಂದ ಶೆಟ್ಟರ ಕೆಲಸ ನಾನು ನೋಡ್ತಾ ಇದ್ದೇನೆ. ಸುಮಾರು ಒಂದು 10 ಸರಣಿ ಕಾರ್ಯಕ್ರಮ ಮಾಡೋದಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತು ಸಹ ಅಷ್ಟೇ ಒಂದು ಲವಲವಿಕೆಯಿಂದ ಅವರು ಓಡಾಡ್ತಾ ಇದ್ದಾರೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಗೌರವ ಪ್ರಧಾನ ಕೋಶಾಧಿಕಾರಿಯಾದ ಸುನಿಲ್ ಶೆಟ್ಟಿಯವರೇ, ಉಪಾಧ್ಯಕ್ಷರಾದ ಕೇಶವ ಟಿ ನಾಯಕ್ರೇ, ಪ್ರಶಸ್ತ ಶೆಟ್ಟಿಯವರೇ, ಜೊತೆ ಕೋಶಾಧಿಕಾರಿ ದಯಾನಂದ್ ಬಿ ಹೆಗ್ಡೆ ಅವರೇ, ಎಲ್ಲಕ್ಕಿಂತ ವಿಶೇಷವಾಗಿ ಇಂದಿನ ಒಂದು ವೇದಿಕೆಯಲ್ಲಿ ನಾನು ಹಲವಾರು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. ಆದರೆ ನನಗೆ ತುಂಬ ಸಂತೋಷ ಕೊಟ್ಟದಂದರೆ ಈ ಒಂದು ವೇದಿಕೆಯಲ್ಲಿ ಎಲ್ಲ ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಕೆಲವೊಂದು ಸಂಸ್ಥೆಯಲ್ಲಿ ಮಾಜಿ ಆದ ನಂತರ ಅವರು ಯಾವುದಕ್ಕೂ ಇರುವುದಿಲ್ಲ. ಇಲ್ಲಿ ನನ್ನ ಆತ್ಮೀಯರಾದ ಜಗತ್ಪಾಲ್ ಶೆಟ್ಟಿ ಅವರಿದ್ದಾರೆ, ಅವರಿಗೆ ಅದರ ಬಗ್ಗೆ ಹೆಚ್ಚಿನ ಅನುಭವ ಸಹ ಇದೆ. ಹಾಗೆ ಇಲ್ಲಿ ಎಸ್ ವಿ ಶೆಟ್ಟಿ ಅವರಿದ್ದಾರೆ, ಆರ್ ಎಚ್ ಬೈಕಂಪಾಡಿ ಅವರಿದ್ದಾರೆ, ಶ್ರೀ ಕೆ ಎಸ್ ರಾವ್, ಶ್ರೀ ಕೆ ಸಂಜೀವ ಶೆಟ್ಟಿ, ಸಂಜೀವ ಎಸ್ ಪೂಜಾರಿ, ಹಾಗೆ ರಮೇಶ್ ಶೆಟ್ಟಿ ಅವರಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲೆಲ್ಲ ಎದುರುಗಡೆ ಕೂತಿರುವ ಕನ್ನಡಾಭಿಮಾನಿ ಪ್ರೇಮಿಗಳೇ, ನನ್ನ ಸಹೋದರ ಸಹೋದರಿಯರೇ, ಒಂದು ವಿಶೇಷ ಸಂಖ್ಯೆಯಲ್ಲಿ ಇಲ್ಲಿ ಮಹಿಳಾ ವಿಭಾಗದವರು ಕೂತಿದ್ದಾರೆ. ನಾನು ಜಯಣ್ಣನ ಹತ್ರ ಕೇಳಿದೆ, ಈಗ ಇಲ್ಲಿ ಮಹಿಳಾ ವಿಭಾಗ ಇಲ್ಲ ಅಂದರೆ ನನಗೂ ಆಶ್ಚರ್ಯ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಹೆಚ್ಚಿನ ಒಂದು ಮಹಿಳಾ ವಿಭಾಗ ತೋರ್ತಾ ಉಂಟು ಜಯಣ್ಣ. ಈ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಅದನ್ನು ಕೂಡ ನೀವು ಒಂದು ಮಾಡಿಬಿಡಿ ಮಹಿಳಾ ವಿಭಾಗವನ್ನು. ಯಾಕಂದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದು ಮಹಿಳಾ ವಿಭಾಗ ಸ್ಥಾಪನೆ ಆದರೆ ನಮ್ಮ ಒಂದು ಸಂಸ್ಥೆಯ ಅರ್ಧ ಕೆಲಸ ಕಡಿಮೆ ಆಗ್ತದೆ. ಯಾಕಂದರೆ ಅವರು ಬೇಕಾದಷ್ಟು ಮಾತಾಡ್ತಾ ಇರ್ತಾರೆ, ಆದರೂ ಕೆಲಸಗಳು ಅಷ್ಟೇ ಮಾಡ್ತಾ ಇರ್ತಾರೆ. ನಮ್ಗೆ ಈಗ ನಾನೊಂದು ಉದಾಹರಣೆಗೆ ಅಂದರೆ, ಯಾಕಂದರೆ ಹೇಳಿದ್ರೆ ಕರ್ನಾಟಕ ಸಂಘದಲ್ಲಿ ಸಹ ನಮ್ಮದು ಕಳೆದ ವರ್ಷ ನಾವು ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ದೇವೆ. ಅದರ 10 ವರ್ಷ ಮುಂಚೆ ನಾವು ಮಹಿಳಾ ವಿಭಾಗ ಅದನ್ನು ಸ್ಥಾಪನೆ ಮಾಡಿದ್ದು. ಈಗ ಪ್ರಸ್ತುತ ನನ್ನ ಧರ್ಮಪತ್ನಿ ಅದರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯಾಕಂದರೆ ಈಗಿನ ಆವಾಗ ವಿಠಲ್ ನಾಯಕ ಹೇಳಿದರು, ಭಾರಿ ಒಂದು ಒಳ್ಳೆಯದಕ್ಕೆ ಅಟ್ಲೀಸ್ಟ್ ಒಂದು 6 ಗಂಟೆಗೆ ಹೋಗಿ
ಆ ಸೀರಿಯಲ್ ನೋಡೋ ಬದಲು ಮಹಿಳಾ ಭಜನೆ ಮಾಡೋದು ಬೇರೆ ಎಲ್ಲ ಆಟೋಟ ಇದರಲ್ಲಿ ಎಲ್ಲ ಆ್ಯಕ್ಟಿವ್ಗೆ ನಮ್ಮ ಕನ್ನಡ ಸಂಘದಲ್ಲಿ ದಿನ ಸಾಯಂಕಾಲ 6 ಗಂಟೆಗೆ ಎಲ್ಲ ಮಹಿಳೆಯರು ಒಟ್ಟಾಗ್ತಾರೆ. ಅದರ ಒಟ್ಟಿಗೆ ಮಕ್ಕಳನ್ನು ಕೂಡ ಕರ್ತಾ ಇರ್ತಾರೆ. ಬೇರೆ ಬೇರೆ ಒಂದು ರೀತಿಯ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಮಹಿಳಾ ವರ್ಗದವರು. ಲೈಬ್ರರಿ ಉಂಟು. ಯಾಕಂದರೆ ನಾವು ಈಗ ಭಾರಿ ಒಂದು ಒಳ್ಳೆಯ ವಿಠಲ್ ನಾಯಕರು ಒಂದು ಇಷ್ಟು ಒಳ್ಳೆಯ ಎಲ್ಲ ಸಂದೇಶ ಕೊಟ್ಟರು. ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾನು ನೋಡ್ತಾ ಇದ್ದೇನೆ. 2-3 ಕಾರ್ಯಕ್ರಮ ಇದರ ಮೊದಲು ಹೋಗಿದ್ದೇನೆ. ಆದರೆ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿತ್ತು. ಅವರ ಸಂದೇಶವನ್ನು ಪಾಲಿಸಿದರೆ ಬೇರೆ ಏನೂ ಬೇಡ. ನಾವು ಹೇಳಲಿಕ್ಕೆ ಹೇಳ್ತೇವೆ ಎಲ್ಲ ಕಡೆಯಲ್ಲಿ, ವಿಶ್ವದಲ್ಲಿ ಶ್ರೇಷ್ಠವಾದ ಸಂಸ್ಕಾರ ಸಂಸ್ಕೃತಿ ಇರುವ ದೇಶ ಅಂದರೆ ನಮ್ಮ ಭಾರತ ದೇಶ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಅವಲೋಕಿಸಿದರೆ ಈಗ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ. ಈಗ ಆವಾಗ ಹೇಳಿದಾಗೆ ವಾಟ್ಸಪ್ಪು, ಫೇಸ್ಬುಕ್ಕು ಎಲ್ಲ ಸೀರಿಯಲ್ಲು ಇದರಲ್ಲಿ ಒಂದು 2 ಮಾತು ಮಾತ್ರ ಮಾತಾಡಿ ಮುಗಿಸಿ ಮಾಡಿದ್ದೇನೆ. ಕಾರಣ ಅಂತ ಹೇಳಿದರೆ, ಮುಂಬೈಯಂಥ ಮಹಾನಗರದಲ್ಲಿ ಹಲವಾರು ಕನ್ನಡ ಸಂಸ್ಥೆಗಳಿವೆ. ಕನ್ನಡಿಗರ ಸಂಸ್ಥೆಗಳು ಬಹಳ ಹೆಚ್ಚುತ್ತಾ ಹೋಗುತ್ತವೆ. ಆದರೆ ಎಲ್ಲರೂ ಮುಂದಕ್ಕೆ ತಾನು ಮುಂದೆ ಎಂಬುದಾಗಿ ಹೋಗ್ತಾ ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದು ಬೇಕಾದ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಸರ್ಕಾರದಿಂದ ಬೇಕಾದ ಸಹಾಯವನ್ನು ಕೇಳಿಕೊಂಡು ಮುಂದೆ ಹೋಗುತ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಚಿರಋಣಿ. ಇನ್ನು ಹೆಚ್ಚಿಗೆ ಮಾತಾಡಿದರೆ ನನ್ನ ಸಹಕಾರಿಗಳೇ, ನನ್ನ ಸಹೋದರರೇ, ಪ್ರಸ್ತುತ ಕನ್ನಡ ಸೇವಾ ಸಂಘದ ಕಾರ್ಯಕರ್ತರು ಹೆಚ್ಚಿನ ದಿಸೆಯಲ್ಲಿ ಕಾರ್ಯ ಗೌರವ ಅಧ್ಯಕ್ಷರಾಗಿ ಬಂದ ಇಂದ್ರಾಡಿ ದಿವಾಕರ್ ಶೆಟ್ಟಿಯವರಿಗೂ ಮತ್ತು ವೇದಿಕೆಯಲ್ಲಿದ್ದ ನನ್ನ ಸಹಪಾಠಿಗಳಿಗೂ ಮತ್ತು ನಮ್ಮ ಇಂದಿನ ಸಭೆಯನ್ನು ಚಂದಗಾಣಿಸಿ ಕೊಡುವಂತಹ ಮುಂದಿನ ಕಾಲದಲ್ಲಿ ಕುಳಿತಿರುವಂತಹ ನನ್ನ ಕನ್ನಡ ತುಳು ಬಂಧು ಬಾಂಧವರಿಗೂ ನಾನು ಮಾಡುವ ವಂದನೆ. ಇಲ್ಲಿ ನನಗೇನು ಹೇಳಲಿಕ್ಕೆ ತುಂಬ ಇದೆ, ಆದರೆ ಹೇಳುವಂಥ ಅಷ್ಟು ಸಮಯ ಕೂಡ ಇಲ್ಲ, ನಾನು ಹೇಳೋದು ಕೂಡ ಇಲ್ಲ. ಯಾಕಂದರೆ ಇಲ್ಲಿ ಎಲ್ಲರೂ ಹೇಳಿದ್ದಾನೆ ನಾವು ಮತ್ತು ಪುನಃ ಮಾತಾಡಬೇಕು, ಸಮಯವನ್ನು ಹಾಳು ಮಾಡುವುದು. ಅದಕ್ಕಾಗಿ ನಾನಿಷ್ಟೇ ಹೇಳ್ತೇನೆ, ಈ ಒಂದು 50 ವರ್ಷದ ಸ್ವರ್ಣ ಸಂಭ್ರಮದ 12ನೇ ಸರಣಿ ಕಾರ್ಯಕ್ರಮದಲ್ಲಿ ಇಂದು 11ನೇ ಕಾರ್ಯಕ್ರಮ ನಡೆಯುತ್ತಾ ಇದೆ. ಆದರೆ 11ನೇ ಕಾರ್ಯಕ್ರಮದವರೆಗೂ ಕಾರ್ಯಕಾರಿ ಸಮಿತಿಯವರು ಶ್ರಮಪಟ್ಟು ಅಚ್ಚುಕಟ್ಟಾಗಿ 11 ಪ್ರೋಗ್ರಾಮನ್ನು ಇವತ್ತು ಮುಗಿಸಿದಂತಾಗ್ತದೆ. 12ನೇದು ಬರುವ ತಿಂಗಳ ನಿಮಗೆಲ್ಲ ಹೇಳಿದ ಹಾಗೆ ಗೊತ್ತಿದೆ, ಅದನ್ನು ಹೇಳುವಂಥ ಅಗತ್ಯ ಇಲ್ಲ. ಅದೇ ರೀತಿಯಿಂದ ಶಾಲೆಯ ವ್ಯವಸಾಯದಲ್ಲಿ ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ಕಾರ್ಯಕಾರಿ ಸಮಿತಿಯವರು ಯಾವುದೇ ಒಂದು ತೊಂದರೆ ಇಲ್ಲದೆ, ಆಗ ನಾನು ಇದೇ ಕಾಳಿದಾಸ್ ಹಾಲ್ನಲ್ಲಿ ಹೇಳಿದ್ದೆ, ನಮಗೆ ನಮ್ಮ ಜೂನಿಯರ್ ಶಾಲೆಯನ್ನು ಜೂನಿಯರ್ ಕಾಲೇಜ್ ಆಗಿ ಮಾಡಲೇಬೇಕು ಇವತ್ತೆಲ್ಲ ನಾಳೆ. ಆದರೆ ಆ ಒಂದು ಕನಸು ಈ 2 ವರ್ಷ ಕಾರ್ಯಕಾರಿ ಸಮಿತಿಯವರು ಈಡೇರಿಸಿದರು. ಅದರಿಂದಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮತ್ತು ಕಾರ್ಯಕಾರಿ ಸಮಿತಿಯವರಲ್ಲಿ ನನಗೆ ಬಹಳ ಹೆಮ್ಮೆ. ಯಾಕಂದರೆ ಬಹಳ ಸೂಕ್ಷ್ಮದಲ್ಲಿ, ಬಹಳ ಒಂದು ಇಂಟೆಲಿಜೆಂಟ್ನಲ್ಲಿ, ನಮ್ಮ ಪ್ರಕಾರವಾಗಿ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಮೊದಲಾಗಿ ಕಾರ್ಯಕಾರಿ ಸಮಿತಿಯವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇದು ನನ್ನ ಮುಖ್ಯ. ಇನ್ನೊಮ್ಮೆ ಅವರಿಗೆ ನಾನು ಇನ್ನೂ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅದನ್ನು ಮಾಡಿ ಕಾರ್ಯಕಾರಿ ಸಮಿತಿಯವರಿಗೆ ನಾವು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ತಯಾರಿದ್ದೇನೆ. ಹಾಗೇನು ಇದಿಲ್ಲ. ಆದರೂ ಕೂಡ ಕಾರ್ಯಕಾರಿ ಸಮಿತಿಯವರಿಗೆ ನಾವು ಇಂಟರ್ಫಿಯರ್ ಆಗುವುದಿಲ್ಲ. ಅವರು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದು ಸಿಸ್ಟಮೆಟಿಕಲ್ ಆಗಿಯೇ ಮಾಡ್ತಾರೆ. ಅದನ್ನು ನಮಗೆ ನಂಬಿಕೆ ಇದೆ. ಯಾಕಂದರೆ ಈಗ ನಾವು 2 ವರ್ಷದಿಂದ ಈ ಜೂನಿಯರ್ ಕಾಲೇಜ್ ಆದ ನಂತರ ಎಲ್ಲ ನೋಡ್ತಾ ಇದ್ದೇವೆ. ಹಾಗೂ ಅದರಿಂದಾಗಿ ಯಾವುದೋ ಒಂದು ವಿಷಯವನ್ನು ಹೇಳುವಂಥ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ. ಅದೇ ರೀತಿಯಿಂದ ಇನ್ನೂ ಕೂಡ ಮುಂದಿಗೆ ನಮ್ಮಲ್ಲಿ ಸ್ಥಳದ ಅಭಾವ ಇರಬಹುದು,
ಆದರೂ ಕೂಡ ಇವತ್ತೆಲ್ಲ ನಾಳೆ 2 ವರ್ಷ ನಂತರ ಜೂನಿಯರ್ ಕಾಲೇಜನ್ನು ಸೀನಿಯರ್ ಕಾಲೇಜ್ ಆಗಿ ಮಾಡಿ ಪರಿವರ್ತನೆ ಮಾಡಬೇಕು. ಅದನ್ನು ಮಾಡಿಯಾರೆ ಎಂಬುದನ್ನು ಭರವಸೆ ಇದೆ. ಈ ಕಾರ್ಯಕಾರಿ ಸಮಿತಿಯವರು ಈ ರೀತಿಯಿಂದ ಕೆಲಸ ಮಾಡಿದರೆ ಮುಂದೆ ಡೆಫಿನೆಟ್ಲಿ ಆಗಿ ನಿಜವಾಗಿ ಅವರಿಗೆ ಹೆಮ್ಮೆ ಇದೆ, ಮಾಡಬಹುದು. ಇದನ್ನು ಪುನರಪಿ ಹೇಳ್ತಾ ಇದ್ದೆ. ಮತ್ತು ಹೆಚ್ಚೇನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇಲ್ಲಿ ಹೇಳಿ ಉಂಟು. ಆದರೆ ನನಗೆ ಇನ್ನೊಮ್ಮೆ ನಾನು ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ನನ್ನ ಇವತ್ತಿನ ಸಮಾರಂಭದ ಅಧ್ಯಕ್ಷರಾದ ಶ್ರೀಯುತ JK ಶೆಟ್ಟಿಯವರೇ, ಇಂದಿನ ಸಭೆಗೆ ಆಗಮಿಸಿದ ಮುಖ್ಯ ಅತಿಥಿಯವರಾದ ಇಂದಿರಾ ದಿವಾಕರ್ ಶೆಟ್ಟಿಯವರೇ ಹಾಗೂ ಹಿರಿಯರಾದ ಬೆಕ್ಕಂಪಾಡಿಯವರೇ, KS ರಾವ್, ಉಪಾಧ್ಯಕ್ಷ KT ನಾಯ್ಕ್, K ಸಂಜೀವ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಯಾದ ದಯಾನಂದ್ ಶೆಟ್ಟಿಯವರೇ ಹಾಗೂ ಸುನೀಲ್ ಶೆಟ್ಟಿ ಹಾಗೂ ಮುಂದೆ ನೆರೆದಿರುವ ಸದಸ್ಯರು, ಪದಾಧಿಕಾರಿಗಳು, ಹಿತಚಿಂತಕರು ಅಭಿನಂದನೆ ಸಲ್ಲಿಸುತ್ತಾ, ಇಂದು ನಮ್ಮ ಸುವರ್ಣ ಸಂಭ್ರಮದ 11ನೇ ಸರಣಿ ಕಾರ್ಯಕ್ರಮ ಇಷ್ಟರವರೆಗೆ 1ರಿಂದ 11ವರೆಗೆ ಅಂದರೆ ಯಾವುದು ಅಡೆತಡೆ ಇಲ್ಲದೆ ಶಾರದಾಂಬೆಯ ಆಶೀರ್ವಾದದಿಂದ ಒಳ್ಳೆಯ ರೀತಿ ನಡೆದು ಬಂದಿದೆ. ಇನ್ನು ಮುಂದೆಯೂ ಅದು ಒಳ್ಳೆಯ ರೀತಿ ನಡೆಯುತ್ತದೆ ಎಂದು ನಮಗೆ ಭಾವನೆ ಇದೆ. ಯಾಕಂದರೆ ನನಗೊಂದು ಅನುಭವ ಆಗಿದೆ. ನಾನು ಪ್ರಧಾನ ಕಾರ್ಯದರ್ಶಿ ಆದ ನಂತರ ಇಲ್ಲಿ ನಿಮಗೆ ನಂಬಿಕೆ ಉಂಟೋ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ನಾನು ಒಂದು ವಿಷಯ ಹೇಳ್ತೇನೆ. ಅದು ಕಾರ್ಯದರ್ಶಿ ಆದ ನಂತರ ಆ ಸಮಯದಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯ ಚಟುವಟಿಕೆ ಹೇಗೆ ಇತ್ತು, ಈಗ ಹೇಗೆ ಉಂಟು, ಅದನ್ನು ಪರಿಶೀಲಿಸಿದರೆ ಅಜಗಜಾಂತರ ವ್ಯತ್ಯಾಸ. ಯಾಕಂದರೆ ಆದಾಗ ನನಗೆ ಕೂಡ ತುಂಬ ಹೆದರಿಕೆ ಇತ್ತು ಆ ಸಮಯದಲ್ಲಿ. ಆದರೆ ಒಂದೇ ಶಾರದಾ ಮೇಲೆ ನೆನವರಿಕೆ ಮಾಡಿ ನಾನು ಮುಂದೆ ಹೋಗಿದ್ದೇನೆ, ಆ ಕೆಲಸ ಆಗಿದೆ. ಅದೇ ವರ್ಷ ಶಾಲೆ ಸಿಲ್ವರ್ ಜುಬ್ಲಿ ಇತ್ತು. ಶಾಲೆ ಸಿಲ್ವರ್ ಜುಬ್ಲಿಯಲ್ಲಿ 100% ರಿಸಲ್ಟ್ ಕೂಡ ಬಂದಿದೆ. ಅದು ಸಿಲ್ವರ್ ಜುಬ್ಲಿಯಲ್ಲಿ 100% ರಿಸಲ್ಟ್ ಬಂತು. ಅದೇ ಈಗ ಈ ಸರಣಿ ಕಾರ್ಯಕ್ರಮದ 11ನೇ ಈ ವರ್ಷದಲ್ಲಿ ನಮ್ಮ 10ನೇ ಮತ್ತು 12ನೇ ಪುನಃ 100% ರಿಸಲ್ಟ್ ಬಂದಿದೆ. ಅದು ಕೂಡ 12ನೇ ಕ್ಲಾಸ್ ಫಸ್ಟ್ ಬ್ಯಾಚ್ ಗೋಲ್ಡನ್ ಜುಬ್ಲಿಯಲ್ಲಿ. ಅದು ಕೂಡ ನಮಗೆ ತುಂಬ ಸಂತೋಷ ಪಟ್ಟಿದೆ. ಇನ್ನು ಮುಂದೆ ಈಗ ಕಿರಿಯರು ಒಟ್ಟು ಸೇರಿ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದೇವೆ. ಅಧ್ಯಕ್ಷರಾಗಿ ನಮ್ಮ ಹಿರಿಯರಿದ್ದಾರೆ, ಉಪಾಧ್ಯಕ್ಷರಾಗಿ ಹಿರಿಯರಿದ್ದಾರೆ, ಅವರಿಗೆ ಬೆಂಬಲಗೆ ಪದಾಧಿಕಾರಿಗಳು ಕಿರಿಯರಿದ್ದಾರೆ. ಅದೇ ರೀತಿ ಕಾರ್ಯಕಾರಿ ಸಮಿತಿಗಳಲ್ಲಿ ಹಿರಿಯರಿಗೆ ಒಟ್ಟಾಗಿ ಈಗ 30% ಹಿರಿಯರಿರ್ಬೋದು, 70% ಕಿರಿಯರಿದ್ದಾರೆ. ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿ ಯಾವುದು ಅಡೆತಡೆ ಇಲ್ಲದೆ ಎಲ್ಲ ಒಮ್ಮತದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇದೇ ರೀತಿ ಇನ್ನು ಮುಂದೆ ಮಾಡೋಣ. ಈ ಜೂನಿಯರ್ ಕಾಲೇಜ್ ಬಿಟ್ಟು ನಾವು ಸೀನಿಯರ್ ಕಾಲೇಜ್ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಸಿಕ್ಕಿದ್ರೆ ಯಾವ ಕೆಲಸ ಕೂಡ ನಾವು ಮಾಡಬಹುದು. ಮತ್ತು ಬೇರೆ ಹೇಳಿದೆ, ಹೆಚ್ಚು ಮಾತಾಡಿದೆ, ಎಲ್ಲರೂ ಮಾತಾಡಿ ಆಗಿದೆ. ನನಗೆ ಅಂತ ಹೇಳಿದರೆ ಎರಡು ಮಾತಾಡಲಿಕ್ಕೆ ಬರಬೇಕಿತ್ತಂತ ಹೇಳಿದರೆ ಮೇನು ದಯಾನಂದ ಶೆಟ್ಟಿ ಅವ್ರು ಹೇಳಿದ್ದು ನಿಜವಾಗಿಯೂ ಸರಿ. ಪ್ರತಿ ಸಾರಿ ನಾನೇನು ಹೇಳ್ತೇನೆ, ಯಂಗ್ಸ್ಟರ್ ಬರಲಿ ಅಂತ ಹೇಳಿ. ಮೊದಲು ಒಂದು 35 ವರ್ಷ ಆಯಿತು ನನಗೆ ಏಕಂತ ಹೇಳಿದರೆ ನನಗೆ ಇದೊಂದು ಫ್ಯಾಮಿಲಿ ಹಾಗೆ ಉಂಟು. ಅಂತ ಹೇಳಿದರೆ ನವೋದಯ ಫ್ಯಾಮಿಲಿ, ನನ್ನ ಮನಸ್ಸಿನಲ್ಲಿ ನವೋದಯ ಫ್ಯಾಮಿಲಿ ಅಂತ ಉಂಟು. ಹಾಗಾಗಿ ನಾನು ಪ್ರತಿಯೊಂದು ನಮ್ಮ ಕಮಿಟಿ ಚೇಂಜ್ ಆಗೋದು ಹೇಳ್ತೇನೆ, ನಮ್ಮ ಫ್ಯಾಮಿಲಿಗೆ ಯಂಗ್ಸ್ಟರ್ ಬಂದರೆ ಮುಂದೆ ಸಪೋಸ್ ನಾವು ರಿಟೈರ್ ಆಗ್ತೇವೆ, ಅದೇ ರೀತಿ ಇದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತದಲ್ಲ ಅಂತ. ಅದು ಈಗ ಸಕ್ಸಸ್ ಆಗಿದೆ ಆ್ಯಕ್ಚುಲಿ. ನೋಡಿ ನೀವು ನೋಡ್ಬೋದು, ಈಗ ಅವ್ರು ಹೇಳಿದ್ರು 30% ಓಲ್ಡ್ ಜನ ಇದ್ದಾರೆ, 70% ಯಂಗ್ಸ್ಟರ್ ಇದ್ದಾರೆ. 70% ಯಂಗ್ಸ್ಟರ್ ಇದ್ದಾರೆ, ಅದು ಸಹ ಅವರು ವೆಲ್ ಕ್ವಾಲಿಫೈಡ್. ನಮಗೆ ಬೇಕಾದ್ದು ವೆಲ್ ಕ್ವಾಲಿಫೈಡ್ ಯಂಗ್ಸ್ಟರ್. ಈಗ ನಾವು ಕಾಲೇಜ್ ನಡೆಸ್ತೇವೆ, ಹೈಸ್ಕೂಲ್ನಲ್ಲಿ 100% ಬರ್ತಾ ಇದೆ. 100% ಬರ್ತಾ ಇದೆ ಅಂತ ಹೇಳಿದ್ರೆ ಇವರು ಹೇಳ್ತಾರೆ ನೀವೆಲ್ಲ ಒಟ್ಟಾಗಿ ನಿಸ್ವಾರ್ಥ ಸೇವೆ ಮಾಡಿದ್ದೀರಿ ಅಂತೇಳಿ.
ಆದರೆ ನಿಸ್ವಾರ್ಥ ಸೇವೆ ಎಷ್ಟಾಗಿ ನಾವು ಮಾಡ್ತೇವೆ ಅಂದರೆ ಸಾಧ್ಯವಾದಷ್ಟು ಮಾಡಿದ್ದೇವೆ ನಾವು. ಇನ್ನು ಮುಂದೆ ಮಾಡಲಿಕ್ಕಾಗಿ ಕಲಿಕೆ ಹೇಳಿದ್ದು. ಮತ್ತು ಇದು ನಮ್ಮ ಕಾಲೇಜಿನಲ್ಲಿ ಈ ಸರ್ತಿ 100% ರಿಸಲ್ಟ್ ಬಂದಿದೆ. ನಮ್ಮ ಹೃದಯ ಪದಾಧಿಕಾರಿಗಳು, ಸದಸ್ಯರು, ನಮ್ಮ ಪಾಲಕ ಪೋಷಕರು ಹಾಗೂ ನಮ್ಮ ಶಿಕ್ಷಕರು, ಬಹುಶಃ ಇವತ್ತು ನನಗೆ ಹೆಚ್ಚಿನ ಮಾತಾಡುವಂಥ ಅವಶ್ಯಕತೆ ಕಂಡುಬರುವುದಿಲ್ಲ. ಯಾಕಂದರೆ ಮೊದಲಾಗಿ ರಾಷ್ಟ್ರೀಯವಾಗಿ ನಮ್ಮ ಗೌರವದ ಕಾರ್ಯದರ್ಶಿಯವರು ಸಂಘದ ಬಗ್ಗೆ, ಶಾಲೆಯ ಬಗ್ಗೆ ಎಲ್ಲವನ್ನೂ ಸವಿವರವಾಗಿ ಹೇಳಿದರು. ಅದೇ ರೀತಿ ನಮ್ಮ ಮಾಜಿ ಪದಾಧಿಕಾರಿಗಳು ಕೂಡ ಅವರ ಕಾಲಘಟ್ಟದಿಂದ ಇಂದಿನವರೆಗೆ ಅದು ಯಾವ ರೀತಿಯಲ್ಲಿ ಬದಲಾಗ್ತಾ ಬಂತು ಎಂಬುದನ್ನು ಕೂಡ ಸ್ವಲ್ಪವಾಗಿ ವಿವರಿಸುವುದು ಮತ್ತು ನಮ್ಮ ಈ 50ನೇ ವರ್ಷದ ಸುವರ್ಣ ಸಂಭ್ರಮದ ಸರಣಿ ಕಾರ್ಯಕ್ರಮಗಳು ಇದುವರೆಗೆ 10 ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು. ಒಂದರಿಂದ ಇನ್ನೊಂದರಿಂದ ಮತ್ತೊಂದರಿಂದ ಮತ್ತೊಂದು ಅಂತ 10 ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೆದವು. ಇನ್ನು ಇವತ್ತಿನ ಕಾರ್ಯಕ್ರಮ ಅದು ನಾವು ನಮ್ಮ ಸಂಘದ ವಿಶೇಷತೆಯನ್ನು ತಿಳಿಸಿ ಹೇಳಬೇಕಂತ ನಾವು ಕೂಡ ಅದನ್ನು ಹೇಳ್ತಾ ಇದ್ದೇವೆ. ಇನ್ನು ನಮ್ಮ ಗೌರವ ಅತಿಥಿಗಳಾದ ಇಂದ್ರಾಣಿ ದಿವಾಕರ್ ಶೆಟ್ಟಿ ಅವರು ಒಂದೆರಡು ಸಲಹೆಗಳನ್ನು ಕೊಟ್ಟು ಖಂಡಿತವಾಗಿಯೂ ನಾವು ಆ ಬಗ್ಗೆ ನಮ್ಮ ಕಾರ್ಯಕ್ರಮ ಸಮಿತಿಯಲ್ಲಿ ಚರ್ಚಿಸಿ ಒಂದು ನಿರ್ಣಯಕ್ಕೆ ಬರುವವರಿದ್ದೇವೆ. ಇನ್ನು ಕರ್ತವ್ಯದ ಬಗ್ಗೆ ಹೇಳುವುದಿದ್ದರೆ ನಮ್ಮ ಶಿಕ್ಷಕ ವರ್ಗದ ಕರ್ತವ್ಯಕ್ಕೆ ನಿಜವಾಗಿಯೂ ನಾವು ಧನ್ಯಪಡಬೇಕು. ಯಾಕೆಂದರೆ ನಮ್ಮ ಮಾಜಿ ಅಧ್ಯಕ್ಷರು, ಭಾರತದ ಮಾಜಿ ಅಧ್ಯಕ್ಷರು ದಿವಂಗತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ಮಾತನ್ನು ನಿಮಗೆ ನೆನಪಿಸಿಕೊಳ್ತಾ ಇದ್ದೇನೆ. If you salute your duty, you need not salute to anybody. Instead, if you pollute your duty, you have to salute everybody. ಅಂದರೆ ನಮ್ಮ ಕರ್ತವ್ಯದ ಬಗ್ಗೆ ಎಷ್ಟು ನಿಶ್ಚಯ ಇರಬೇಕೆಂಬುದನ್ನು ಅವರು ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಈ ಶಾಲೆಯ ಶಿಕ್ಷಕ ವೃಂದ ಅವರ ಕರ್ತವ್ಯವನ್ನು ಎಷ್ಟು ನಿಷ್ಠೆಯಿಂದ ಪರಿಪಾಲಿಸಿದ್ದಾರೆ ಎಂಬುದಕ್ಕೆ ನಮ್ಮ ಈ ಸಲದ ಜೂನಿಯರ್ ಕಾಲೇಜ್ 12ನೇ ತರಗತಿ ಹಾಗೂ SSLCಯ ಉತ್ಕೃಷ್ಟ ಮಟ್ಟದ ಫಲಿತಾಂಶಕ್ಕೆ ಸಾಕ್ಷಿ. ಹಾಗಾಗಿ ನಾನು ನಿಮ್ಮೆಲ್ಲರ ಹತ್ರ ಇನ್ನೊಂದು ಸಾರಿ ವಿನಂತಿಸ್ತಾ ಇದ್ದೇನೆ, ನಮ್ಮ ಶಾಲಾ ಶಿಕ್ಷಕರಿಗೆ ನೀವೆಲ್ಲರೂ ಸಾರಿ ಸರಿಯಾಗಿ ಕಟ್ಟಾಗಿ. ಅದೇ ರೀತಿ ಬಿಲ್ಲವಾರ ಅಸೋಸಿಯೇಷನ್ ನಮ್ಮ ಮುಂಬೈಯ ಅಸಿಸ್ಟೆಂಟ್ ಟ್ರೆಜರರು ಕೂಡ ಎಲ್ಲರಿಗೂ ನಿಮಗೆ ಸರ್ ಶ್ರೀಯುತ ಇಂದ್ರಾಣಿ ದಿವಾಕರ್ ಶೆಟ್ಟಿ ಅವರಿಗೆ ಸಂಘದ ಮಾಜಿ ಅಧ್ಯಕ್ಷರುಗಳಾದ ಶ್ರೀಯುತ RS ಬೈಕಪ್ಪಾಡಿ, KS ರಾವ್, ಸಂಘದ ಮಾಜಿ ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಸಂಜೀವ S ಪೂಜಾರಿ ಹಾಗೂ ನಮ್ಮ ಸಂಘದ ಮಾಜಿ ಗೌರವ ಪ್ರಧಾನ ಕೋಶಾಧಿಕಾರಿ ಶ್ರೀ ಸಂಜೀವ್ ಶೆಟ್ಟಿ ಮತ್ತು ಶ್ರೀ ರಮೇಶ್ ಕೆ ಶೆಟ್ಟಿ ಇವರಿಗೆ ನಮ್ಮ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಗೀತಾ ಸಾಹಿತ್ಯ ಸಂಗಮ ಸಂದೇಶದ ಸಂತೋಷ ವಿನೂತನ ಶೈಲಿಯ ಕಾರ್ಯಕ್ರಮ ಪ್ರಸ್ತುತಪಡಿಸಿದ ಪ್ರೇಕ್ಷಕರ ಮನವನ್ನು ರಂಜಿಸಿದ ಶ್ರೀಯುತ ವಿಠಲ್ ನಾಯ್ಕ ಕಲಾಕ ಮತ್ತು ಅವರ ತಂಡದವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಸಂಘದ ಹಾಗೂ ಶಾಲೆಯ ಮೇಲೆ ಅಭಿಮಾನ ವಹಿಸಿ ಸಮಾರಂಭದ ಆತ್ಮೀಯರಿಗೆ ಒಗ್ಗಟ್ಟು ಬಂದು ನಮ್ಮೊಡನಿದ್ದು ಸಮಾರಂಭದ ಶೋಭೆಯನ್ನು ಇಮ್ಮಡಿಗೊಳಿಸಿದ ವಿವಿಧ ಸಂಘ ಸಂಸ್ಥೆಗಳ ಪ್ರಸ್ತುತ ಹಾಗೂ ಮಾಜಿ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ, ಗುರು ಹಿರಿಯರಿಗೆ, ಗಣ್ಯರಿಗೆ ಹಾಗೂ ದೇಣಿಗೆಯಲ್ಲಿ ಸಾಗಿದ ಮಾನ್ಯರಿಗೆ ನಮ್ಮ ನವೋದಯ ಕನ್ನಡ ಸೇವಾ ಸಂಘದ ಪರವಾಗಿ ತುಂಬರದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುದ್ರಣದ ಕೆಲಸಗಳನ್ನು ಮತ್ತು ಬ್ಯಾನರ್ಗಳನ್ನು ಅಚ್ಚುಕಟ್ಟಾಗಿ ಮುದ್ರಿಸಿಕೊಂಡ ಯಶ್ಮಾನ್ ಕಾರ್ನ ಮಾಲಕರ ಶ್ರೀಯುತ ರಾಜೇಂದ್ರ ಸುವರ್ಣ ಮೊದಲೇ ಹೊಸ ಕಲಾವಿದರೆ ಕಲ್ಪಾವು ಆತೇನ ಕಡೆಕ್ ಬಯ್ಯದನ ಇಲ್ಲ ಬೋನಾಗ ತವರ್ñಕ್ಕೆ ಮಂಡೆ ವ್ಯಕ್ತಾವ ಮಂಡೆ ನಾಟಕ ಶಕ್ತಿ ಪಿಲಾರ್ ಬಾಡಿಸೋಕು ಮಲ್ಲಿ ನಾಟಕ ಮಿನಿ ಹಾಲ ಅಂದ್ರೆ ಐ ಅಲಕ್ಕ ತೆಗಿ ಒಂದು ಹೊತ್ತು ಬರೋಣ
ಮಾಡ್ಲಿಕ್ಕೆ ನಾಟಕ ಬಂದು ಟೈಮ್ ಸೆನ್ಸ್ಗಳು ಒಂದು ಪೋಸ್ಟರ್ ಓದೇ ಬರ್ತೇವೆ ಸ್ವಲ್ಪ ಮಾರ ಹೋಗ್ತೇವೆ ಅಯ್ಯವಲ್ಲೇ ಏನ ಭೂತಕಾಸನ ಮೇಲಿನ ಕ್ಯಾಲೆಂಡರ್ ಮಾಸ್ಟರ್ ಅವಿತ ಗೋಳೋಡ್ ದಿನೆಗೆ ಸೀದ ಬರ್ತೀವಿ ಮಾಸ್ಟರ್ ನಾಟಕಗಳು ರೋಲ್ ವಹಿಸುತ್ತಾರೆ ಮಾರ ನೀವು ಭೂತದಲ್ಲಿ ಪ್ರಾಕ್ಟೀಸ್ ಮಾಡೋಣ ಗೊತ್ತಿಲ್ಲ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.